ಕರ್ನಾಟಕದಲ್ಲಿ 101 ದಲಿತ ಸಮುದಾಯದ ಜಾತಿಗಳು ಇವೆ. ಮೀಸಲಾತಿಯ ಲಾಭ ಎಲ್ಲರಿಗೂ ಸಿಗಲು ಒಳ ಮೀಸಲಾತಿ ಅಗತ್ಯ ಎಂದು ನಡೆದ ಹೋರಾಟದ ಫಲ ಈಗ ಒಂದು ರೂಪವನ್ನ ಪಡೆದಿದೆ. ಕರ್ನಾಟಕ ಸರ್ಕಾರವು ಕಾಲಮಿತಿ ನೀಡಿ ಒಳ ಮೀಸಲು ಸಂಬಂಧಿಸಿ ವರದಿ ಸಲ್ಲಿಸಲು ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗವನ್ನು ರಚಿಸಿತು. ಅದು ವರದಿ ನೀಡಿದೆ. ಅದರಂತೆ 5ರ ಗುಂಪು ಮಾಡಿ ಲಭ್ಯ 17% ಮೀಸಲಾತಿಯ ಹಂಚಿಕೆ ಮಾಡಲಾಗಿದೆ. 1ನೆಯ ಗುಂಪು ಅತಿ ಹಿಂದುಳಿದ ಜಾತಿಗಳು 1%, 2ನೆಯ ಗುಂಪು ಎಡಗೈ ಜಾತಿಗಳು 6%, 3ನೆಯ ಗುಂಪು ಬಲಗೈ ಜಾತಿಗಳು 5%, 4ನೆಯ ಗುಂಪು ಅಸ್ಪೃಶ್ಯರಲ್ಲದ ದಲಿತ ಜಾತಿಗಳು 4%, 5ನೆಯ ಗುಂಪು ಆದಿದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ 1%. ಆದಿದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಪ್ರತ್ಯೇಕ ಜಾತಿ ಅಲ್ಲದಿದ್ರೂ ಹಾಗೆ ಬರೆಸಿದವರನ್ನ ಅದೇ ಗುಂಪಿನಲ್ಲಿ ಪರಿಗಣಿಸುವಂತೆ ಮತ್ತು ಅದೇ ಆದಿ ಹೆಸರಿನಲ್ಲಿ ಜಾತಿ ಪತ್ರ ನೀಡುವಂತೆ ಆಯೋಗವು ಶಿಫಾರಸು ಮಾಡಿದೆ. ಮೇ 5ರಿಂದ ಜುಲೈ 6ರವರೆಗೆ ನಡೆದ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯ 27.24 ಲಕ್ಷ ಕುಟುಂಬಗಳ 1.7 ಕೋಟಿ ಜನರ ಸಮೀಕ್ಷೆಯನ್ನ ಆಯೋಗ ನಡೆಸಿದೆ. 1765 ಪುಟಗಳ ವರದಿ ಸಲ್ಲಿಸಿದೆ. ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ಅಗತ್ಯವಿದ್ದರೆ ಹೆಚ್ಚುವರಿ ಸೇರಿಕೆಗೆ ಅವಕಾಶ ಮಾಡಬಹುದು ಎಂದು ವರದಿಯಲ್ಲಿ ಹೇಳಲಾಗಿದೆ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.